ಜೈಲಿಗೆ ಹೋಗಿ ಬೇಲಿನ ಮೇಲೆ ಬಂದವರನ್ನು ನಮ್ಮ ಸಮಾಜ ಹಾರ ಹಾಕಿ ಸನ್ಮಾನಿಸುತ್ತದೆ. ಅದೇ ಉತ್ತಮ ವ್ಯಕ್ತಿಗಳನ್ನು ಹುಡುಕಿ ನಾವು ಸನ್ಮಾನಿಸುವುದಿಲ್ಲ. ಇದು ಯುವಕರಾದ ನಮ್ಮಿಂದ ಬದಲಾಗಬೇಕಿದೆ ಎಂದು ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗ್ಡೆ ಹೇಳಿದರು. ಇವರು ಮಂಗಳೂರಿನ ಬೀರಿಯಲ್ಲಿರುವ ಸೆಂಟ್ ಅಲೋಷಿಯಸ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ನಡೆದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ, ಜೀವನದಲ್ಲಿ ಎಲ್ಲರಿಗೂ ಅವಕಾಶಗಳು ದೊರೆಯುತ್ತದೆ. ಅದನ್ನು ಸದುಪಯೋಗ ಪಡಿಸಿಕೊಂಡಾಗ ಮಾತ್ರ ಅಂತಹ ಅನೇಕ ಅವಕಾಶಗಳು ದೊರೆಯುತ್ತದೆ. ನಿಮಗೆ ಸಿಕ್ಕಿದ ಅವಕಾಶ ಅದು ಕೊನೆಯ ಅವಕಾಶ ಎಂದು ದುರುಪಯೋಗ ಪಡಿಸಿಕೊಂಡರೆ ಮತ್ತೆ ಯಾವತ್ತೂ ನಿಮಗೆ ಅವಕಾಶಗಳು ದೊರೆಯುವುದಿಲ್ಲ. ಸಿಕ್ಕ ಅವಕಾಶವನ್ನು ಉತ್ತಮವಾಗಿ ಬಳಸಿಕೊಳ್ಳಬೇಕು. ಸಮಾಜ ಬದಲಾಗಬೇಕು. ಅದು ನಿಮ್ಮಂತ ಯುವಕರಿಂದ ಮಾತ್ರ ಸಾಧ್ಯ ಎಂದು ಹೇಳಿದರು. Somebody in Karnataka made a very big mistake of inviting me to become the Lokayukta Karnataka. So I came in 2006 as Lokayukta Karnataka. My dear students, there is a message in my life. We will all get some opportunity sometime. And if you use that opportunity honestly, sincerely, for the benefit of the object for which the appointment is made, you will get another chance. If you think this is the last chance you got and you try to take advantage of it for yourself, I'm sure you won't get another chance. So when you get the first chance, it's how you use it. That's where your future is written. ಬಳಿಕ ಕಾಲೇಜಿನ ನಿರ್ದೇಶಕರಾದ ರೆವರೆಂಡ್ ಫಾದರ್ ಡೆನ್ಸೆಲ್ ಲೋಬೋ ಎಸ್ಜೆ ಮಾತನಾಡಿ, ದೇಶದ ಸಂವಿಧಾನದ ಗೌರವವನ್ನು ಕಾಪಾಡುವಲ್ಲಿ ಮತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಡುವಲ್ಲಿ ಯುವಕರ ಪಾತ್ರ ಮಹತ್ವದ್ದು ಎಂದು ಕಿವಿಮಾತು ಹೇಳಿದರು. It's a Constitution Day. Last year, one of my classmates is also a lawyer, Mr. Balasubramania. He came all the way from Coorg to address to us and speak about the constitutional values. And today I am happy that Justice Santosh Hegde is here and he is going to speak to us our responsibilities to uphold these constitutional values and fight against corruption which is there at all levels. I am very happy he is here, and on behalf of all of you I extend to Justice Santosh Hegde a very cordial welcome. ಕಾರ್ಯಕ್ರಮದ ಕೊನೆಯಲ್ಲಿ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗ್ಡೆಯವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ವಿದ್ಯಾರ್ಥಿಗಳ ಕೆಲವು ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನ ನೀಡಿದರು. ಈ ಸಂದರ್ಭ ಕಾರ್ಯಕ್ರಮ ಸಂಯೋಜಕರಾದ ವಿನಯ್ ಕೃಷ್ಣ ಹಾಗೂ ಅಧ್ಯಾಪಕರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಚಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.